ಮಂಜೇಶ್ವರ ರೈಲು ನಿಲ್ದಾಣ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಯಾಣಿಕರ ಸಂಕಷ್ಟಕ್ಕೆ ಪರಿಹಾರ ಸಿಗಲಿ. ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ. ಕೇರಳದ ಪ್ರಸಿದ್ಧ ವೈದ್ಯರತ್ನಂ ಆಯುರ್ವೇದ ಔಷಧಿ ಸಂಸ್ಥೆಯ ಗುಣಮಟ್ಟದ ಔಷಧಿಗಳು ಈಗ ಕೈಗೆಟಕುವ ದರದಲ್ಲಿ. ವೈದ್ಯರ ಸೇವೆ ಸೋಮವಾರ, ಬುಧವಾರ ಮತ್ತು ಶನಿವಾರ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2ರವರೆಗೆ. ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ. ಕರೆ ಮಾಡಿ 9497431005. ನಿಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಇಂದೇ ಭೇಟಿ ನೀಡಿ. ಮಂಜೇಶ್ವರ ಪ್ರಯಾಣಿಕರ ಸಂಕಷ್ಟ ಹಾಗೂ ಅಭಿವೃದ್ಧಿ ನಿರ್ಲಕ್ಷ್ಯಕ್ಕೆ ಪರಿಹಾರ ಕಾಣದ ಮಂಜೇಶ್ವರ ರೈಲು ನಿಲ್ದಾಣ ಮತ್ತು ಸುತ್ತಮುತ್ತಲಿನ ಪ್ರವೇಶ ಲಿಫ್ಟ್ ಸೌಲಭ್ಯಗಳು ಇಲ್ಲದೆ ಇರುವುದರಿಂದ ಮತ್ತು ಪ್ಲಾಟ್ಫಾರ್ಮ್ಗಳಲ್ಲಿ ಮೇಲ್ಛಾವಣಿ ಇಲ್ಲದಿರುವುದರಿಂದ ವೃದ್ಧರು ಮತ್ತು ವಿದ್ಯಾರ್ಥಿಗಳು ಸೇರಿದಂತೆ ನಿತ್ಯ ಪ್ರಯಾಣಿಕರು ಅನುಭವಿಸುತ್ತಿರುವ ಕಷ್ಟ ಅಷ್ಟಿಷ್ಟಲ್ಲ. ಬಹುತೇಕ ರೈಲು ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಲಿಫ್ಟ್ಗಳನ್ನು ಕಲ್ಪಿಸಲಾಗಿದ್ದರೂ ಮಂಜೇಶ್ವರದಲ್ಲಿ ಈವರೆಗೆ ಈ ಬಗ್ಗೆ ಯಾವುದೇ ನಿರ್ಧಾರವಾಗಿಲ್ಲ. ಲಗೇಜುಗಳೊಂದಿಗೆ ಬರುವವರು, ಆಸಕ್ತರು, ವೃದ್ಧರು ಮತ್ತು ಕೈಯಲ್ಲಿ ಹಸುಗೂಸುಗಳೊಂದಿಗೆ ಪ್ರಯಾಣಿಸುವ ತಾಯಂದಿರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ನಿಲ್ದಾಣದ ಮೆಟ್ಟಿಲುಗಳನ್ನು ಹತ್ತಿ ಇಳಿದು ರಾಷ್ಟ್ರೀಯ ಹೆದ್ದಾರಿಯನ್ನ ತಲುಪಿದರೂ ರಸ್ತೆಯ ಮತ್ತೊಂದು ಬದಿಗೆ ತಲುಪಲು ಮತ್ತೆ ಮೆಟ್ಟಿಲುಗಳನ್ನು ಹತ್ತುವಂತಹ ದುಸ್ಥಿತಿ ಪ್ರಯಾಣಿಕರದಾಗಿದೆ. ಇಲ್ಲಿ ಲಿಫ್ಟ್ ಸೌಲಭ್ಯ ಕಲ್ಪಿಸಿದರೆ ಪ್ರಯಾಣಿಕರ ಈ ಗೋಳಿಗೆ ಬಹುಮಟ್ಟಿಗೆ ಪರಿಹಾರ ದೊರೆಯಲಿದೆ. ಬಿಸಿಲು ಮಳೆಯಲ್ಲಿ ಕೊಡೆ ಹಿಡಿದು ಕಾಯುವ ದುಸ್ಥಿತಿ. ನಿಲ್ದಾಣದ ಉತ್ತರ ಭಾಗದ ಪ್ಲಾಟ್ಫಾರ್ಮ್ನಲ್ಲಿ 2 ಕಡೆ ಮೇಲ್ಛಾವಣಿ ಇಲ್ಲದಿರುವುದರಿಂದ ನಿತ್ಯ ಪ್ರಯಾಣಿಕರಿಗೆ ದೊಡ್ಡ ತೊಂದರೆಯಾಗಿದೆ. ದಕ್ಷಿಣ ಭಾಗದಲ್ಲಿ ಹೆಸರಿಗೆ ಮಾತ್ರ 2 ಶೀಟ್ಗಳನ್ನು ಅಳವಡಿಸಲಾಗಿದ್ದರೂ ಉತ್ತರ ಭಾಗದಲ್ಲಿ ಸಂಪೂರ್ಣವಾಗಿ ಇಲ್ಲ. ಸುಡುವ ಬಿಸಿಲಿನಲ್ಲಿ ಹಾಗೂ ಮಳೆಯಲ್ಲೂ ಕೊಡೆ ಹಿಡಿದುಕೊಂಡು ನಿಲ್ಲಬೇಕಾದ ಅನಿವಾರ್ಯತೆ ಪ್ರಯಾಣಿಕರಿಗಿದೆ. ಮಳೆಗಾಲದಲ್ಲಿ ಓವರ್ ಬ್ರಿಡ್ಜ್ನಲ್ಲಿ ನೀರು ನಿಲ್ಲುವುದು ಮತ್ತು ಪ್ಲಾಟ್ಫಾರ್ಮ್ನಲ್ಲಿ ಮೇಲ್ಛಾವಣಿ ಇಲ್ಲದ ಕಾರಣ ಮಳೆ ನೀರು ಬಿದ್ದು ಜಾರುವಂತಾಗಿರುವುದು അപകടಗಳಿಗೆ കാരണമാകുತ್ತಿದೆ. മഞ്ചേശ്വരം റെയിൽവേ സ്റ്റേഷനിൽ കാലങ്ങളായി മാറി മാറി വരുന്ന ഗവൺമെൻറ് സർക്കാരുകൾ, ഈവൻ നമ്മളെ കരുണാകരൻ മുതൽ രാജ്മോഹൻ സർ വരെയുള്ള സമയത്ത് വരെ നമുക്ക് ഇന്നേ വരെ മഞ്ചേശ്വരത്ത് നമുക്കൊരു റെയിൽവേ ഡെവലപ്മെൻറ്റ് ആയിട്ടില്ല. അവിടെ മെയിനായിട്ട് തുടർന്ന് വരുന്ന അനാസ്ഥ നമ്മളെ ഈ പ്ലാറ്റ്ഫോം ടു പ്ലാറ്റ്ഫോമുള്ള ഫുട് ഓവർ ബ്രിഡ്ജ്, അതിലേക്ക് അടിയന്തരമായിട്ട് ലിഫ്റ്റ് സൗകര്യം ഏർപ്പെടുത്തണം. രണ്ടാമത് മഞ്ചേശ്വരം റെയിൽവേ സ്റ്റേഷനിലേക്ക് അപ്രോച്ച് റോഡ് ഭയങ്കര ശോചനീയമായ അവസ്ഥയിലാണ് ഉള്ളത്. ആ റെയിൽവേ സ്റ്റേഷനിലേക്ക് നമുക്ക് പോകാനുള്ള റോഡ് സൗകര്യം വളരെ മോശമായിട്ടുണ്ട്. മൂന്നാമത്തെ സംഭവം, ഹൈവേന്ന് റെയിൽവേ സ്റ്റേഷനിലേക്കുള്ള ഫുട് ഓവർ ബ്രിഡ്ജ് അത് ഇൻക്ലൂഡിങ് ലിഫ്റ്റ് സൗകര്യപ്പെടുത്തിയിട്ട് തന്നെ ചെയ്യണമെന്ന് നമ്മൾ കാലങ്ങളായിട്ട് ചോദിച്ചുകൊണ്ടുണ്ട്. ഇതുവരെ അതിലേക്കുള്ള ഒരു സൗകര്യവും നമ്മൾ MP ചെയ്തിട്ടില്ല. വെറും നമ്മളെ പത്രമാധ്യമങ്ങളിൽ വരുന്ന 50 ലക്ഷം, 1 കോടി 25 ലക്ഷം പാസ്സായെന്നല്ലാണ്ട് അവിടെ ഒരു ഫോഴ്സും അവിടെ എക്സിക്യൂട്ട് ആകുന്നില്ല. ആക്ഷനായിട്ട് ഒരു സംഭവം നടക്കുന്നില്ല നമ്മുടെ നാട്ടിൽ. അതിനു വേണ്ടിയിട്ട് നമ്മൾ ജനങ്ങൾ വളരെ ദേഷ്യത്തോടു കൂടി നമ്മുടെ MP യോടും എല്ലാ ബന്ധപ്പെട്ട ആളുകളോട് സംസാരിച്ചിട്ടും ഇതുവരെ അതിലേക്കുള്ള ഒരു പരിഹാരമായിട്ടില്ല. ಮಂಜೇಶ್ವರ ರೈಲು ನಿಲ್ದಾಣದಿಂದ ಬರುವ ಗೋವಿಂದ ಪೈ ಸ್ಮಾರಕ ಸರ್ಕಾರಿ ಕಾಲೇಜು ಮತ್ತು ಲಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗೆ ರಾಷ್ಟ್ರೀಯ ಹೆದ್ದಾರಿ ದಾಟುವುದು ದೊಡ್ಡ ಸಾಹಸವೇ ಸರಿ. ಬಡಾಜ್ ರಸ್ತೆಯಿಂದ ರೈಲ್ವೆ ನಿಲ್ದಾಣಕ್ಕೆ ಪಾದಚಾರಿ ಮೇಲ್ಸೇತುವೆ ನಿರ್ಮಿಸುವುದಾಗಿ ಘೋಷಿಸಿದ್ದರೂ ಕಾಮಗಾರಿ ವಿಳಂಬವಾಗುತ್ತಿದೆ. ಜಿಲ್ಲಾಧಿಕಾರಿಗಳು ಸೇರಿದಂತೆ ಉನ್ನತ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಹಿನ್ನೆಲೆಯಲ್ಲಿ ಮೇಲ್ಸೇತುವೆಗೆ ಅನುಮತಿ ದೊರೆತಿದ್ದರೂ KSEB ವಿದ್ಯುತ್ ಲೈನ್ಗಳು ಹಾಗೂ ಜಲಮಂಡಳಿಯ ಪೈಪ್ಲೈನ್ಗಳನ್ನು ತೆರವುಗೊಳಿಸದಿರುವುದು ಕಾಮಗಾರಿ ವಿಳಂಬಕ್ಕೆ ಕಾರಣವಾಗಿದೆ. ಕಾಲೇಜು ರಸ್ತೆಯ ಸಮೀಪ ಎತ್ತರ ಹೆಚ್ಚಾಗಿರುವುದರಿಂದ ಇಲ್ಲಿ ಮೇಲ್ಸೇತುವೆ ನಿರ್ಮಿಸಲು ಸಾಧ್ಯವಿಲ್ಲ ಎಂದು ನಿರ್ಮಾಣ ಸಂಸ್ಥೆಯಾದ ಊರಂಗಳ್ ಲೇಬಲ್ ಕಾಂಕ್ರೀಟ್ ಕೋಆಪರೇಟಿವ್ ಸೊಸೈಟಿ ತಿಳಿಸಿದೆ. ಈ ಹಿನ್ನೆಲೆಯಲ್ಲಿ ಕಾಲೇಜು ರಸ್ತೆಯಿಂದ ದಕ್ಷಿಣಕ್ಕೆ ಸುಮಾರು 200 ಮೀಟರ್ ದೂರದಲ್ಲಿ ಹೊಸ ಮೇಲ್ಸೇತುವೆಗಾಗಿ ಸ್ಥಳವನ್ನು ಗುರುತಿಸಲಾಗಿದೆ. ಆದರೆ ಇದು ವಿದ್ಯಾರ್ಥಿಗಳಿಗೆ ಎಷ್ಟರ ಮಟ್ಟಿಗೆ ಉಪಯೋಗವಾಗಲಿದೆ ಎಂಬ ಆತಂಕ ಮುಂದುವರೆದಿದೆ. ನಿಲ್ದಾಣದಲ್ಲಿ ಅಗತ್ಯವಿರುವ ರೀತಿಯಲ್ಲಿ ಸೂಕ್ತ ರೈಲುಗಳು ನಿಲ್ಲುತ್ತಿಲ್ಲ ಎಂಬ ದೂರುಗಳಿವೆ. ಮಾವೇಲಿ ಎಕ್ಸ್ಪ್ರೆಸ್, ಚೆನ್ನೈ ಸೂಪರ್ ಫಾಸ್ಟ್ ಮುಂತಾದ ಪ್ರಮುಖ ರೈಲುಗಳಿಗೆ ಇಲ್ಲಿ ನಿಲುಗಡೆ ಕಲ್ಪಿಸಿದರೆ ಪ್ರಯಾಣಿಕರಿಗೆ ಬಹಳಷ್ಟು ಅನುಕೂಲವಾಗಲಿದೆ. ಪ್ರಯಾಣಿಕರ ಈ ನಾನಾ ತೊಂದರೆಗಳಿಂದಾಗಿ ಹೊಸದಾಗಿ ಕಾಲೇಜಿಗೆ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಕೂಡ ಇತರೆ ಕಾಲೇಜುಗಳನ್ನು ಆಶ್ರಯಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಮಂಜೇಶ್ವರದ ಈ ಯಾತ್ರಾ ಪ್ರಯಾಣಿಕರ ಸಮಸ್ಯೆಗಳಿಗೆ ಕೂಡಲೇ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಸಾರ್ವಜನಿಕರು ಮತ್ತು ಪ್ರಯಾಣಿಕರ ಬಲವಾದ ಒತ್ತಾಯವಾಗಿದೆ. മഞ്ചേശ്വര റെയിൽവേ സ്റ്റേഷൻ്റെ പരിധിയിൽ വരുന്ന ജനങ്ങളുടെ അവകാശങ്ങൾക്ക് ഒരുപാട് ഞങ്ങൾ ശ്രദ്ധയിൽപ്പെട്ടതുണ്ട്. പക്ഷേ MLA MP ആയിട്ട് ബന്ധപ്പെട്ടിട്ടുണ്ട്. അടിയന്തരമായ പ്രശ്നം പരിഹരിക്കുമെന്ന് MLA MPയും ഒരുപാട് പ്രശ്നങ്ങളോടെ
കൊടുത്തു. ഏകദാസ സമയത്തോടെ ഞങ്ങൾ അതിൻ്റെ പ്രശ്നങ്ങൾ പരിഹാരമുള്ള രീതിയിൽ ഞങ്ങൾ മുന്നോട്ട് പോകുന്നു. പഞ്ചായത്തിൻ്റെ ഭരണ തീരുമാനങ്ങൾ ബന്ധപ്പെട്ട ഉദ്യോഗസ്ഥന്മാർക്ക് അയച്ചു കൊടുത്തിട്ടുമുണ്ട്. അതിലുള്ള പരിഹാരം കാണുന്ന രീതിയിൽ മഞ്ചേശ്വരം ഗ്രാമപഞ്ചായത്ത് ഭരണസമിതി ജനങ്ങളെ കൂടെ നിൽക്കാനുള്ള തീരുമാനത്തിലാണുള്ളത്.